ಎಲ್ಲರಿಗೂ ನಮಸ್ಕಾರ. ತುಲೆ ಕಲ್ಲಿಗೆ ಪೋಂದುಲ್ಲ ಇಂದೆ ಒಂದು ಬಟ್ಟಿ ಪತ್ತೊಂದುಲ್ಲೆ ರೀ ನಮಸ್ಕಾರ ಬಲ್ಲೆ ತಾ ನಮಸ್ಕಾರ ಬಲ್ಲೆ ತಿರ್ಗಲೆ ತಿರ್ಗಲೆ ವಾ ಮಲ್ಲೇಜ್ಯಾ ನಮಸ್ಕಾರ. ಎಂತ ಗೊತ್ತುಂಟ, ಇವತ್ತು ಸ್ಪೆಷಲ್ ಸಂಜೆ ಆಗಿದೆ. ನಾವು ಒಂದು ಮಾವಿನ ಮರ ಉಂಟು, ಅದರಲ್ಲಿ ಮಾವಿನಕಾಯಿ ಆಗಿದೆ ಚಿಕ್ಕದು. ಮಿಡಿ ಎಂತ ಹೇಳ್ತಾರೆ, ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವ ಅಂತ ಹೇಳಿ ಹೋಗುವ. ಕಾಡು ಮಾವಿನಕಾಯಿ ನೋಡ್ಬೋದು, ನಿಮಗೆ ಕಾಣ್ತದಿಲ್ವ ಅಂತ ಗೊತ್ತಿಲ್ಲ, ಚಿಕ್ಕ ಚಿಕ್ಕದಾಗಿದೆ. ಮೊನ್ನೆ ಕಟ್ ಮಾವಿನಕಾಯಿ ಹಾಕಿ ಉಪ್ಪಿನಕಾಯಿ ಮಾಡಿ ತೋರಿಸಿದಲ್ಲ, ಇವತ್ತು ಮಿಡಿ ಹಾಕಿ ಉಪ್ಪಿನಕಾಯಿ ತೋರಿಸ್ತೇವೆ. ಹೋಗ್ತಾ ಇದ್ದೇವೆ ಗುಡ್ಡಿಗೆ, ಹೋಗುವ. ಬತ್ತೆ ಬತ್ತೆ ಮಾವಿನಕಾಯಿ ತೆಗಿತಾ ಇದ್ದಾರೆ, ನೋಡ್ಬೋದು. ಚಿಕ್ಕ ಚಿಕ್ಕದು ಉಪ್ಪಿನಕಾಯಿಗೆ ಹೇಳಿ ಮಾಡಿಸಿದಂಥದ್ದು. ಇಂಚನೆ ಮಿಡಿ ಉಪ್ಪಡ ಪಾಡ್ನತೆ. ಹಾಂ ಸರಿ, ನೋಡ್ಬೋದು. ಲಾಡರ್ದಿ ಓಡಾತ್ರಿ ತೋಷ್ಪಲೆ ಪೂರ ಒಟ್ಟಿಗೆ ಕೊಯ್ಲೆ ಬೊಕ್ಕದಿಪ್ಪುಲೆ ಮಲ್ಲ ಅವು ಅವಲಿತ್ತು ತಮ್ಮ ಅವು ದೆರ್ಪೆರಾಪ ಜೊತೆ ಮುರಂದ ಈ ಉಪ್ಪಡ ಪಾಡಿಯರತ್ತೆ ಉಪ್ಪಡ ಪಾಡಿಯರತ್ತ ಇಂಚನೆ ನಮ್ಮ ಕುಕ್ಕು ಕೊಯ್ದು ಕಟ್ಟು ಮಂತದ ಅವು ಬಾರಿ ಪೂರರೆಗ್ಲ ಇಷ್ಟ ಆತನ. ಇಂದು ನಮ್ಮ ಕಟ್ಟು ಮಲ್ಪು ಜೊತೆ ಸರಿ ನೋಡ್ಬೋದು. ಅವ್ರು ತೆಗಿತಾ ಇದ್ದಾರೆ, ಪೆಟ್ಟಾಗಬಾರ್ದು, ಬೀಳ್ಬಾರ್ದು ಕೆಳಗೆ. ಎರಗಾಂಡಲ ಬೋಡ ಬಾಯಿಡು ನೀರು ಬರೋನುಂಡೆ. ಅಲ್ಲಿ ಸುತ್ತ ಗುಡ್ಡೆ, ಗುಡ್ಡೆದ ನೆಟ್ಟು ಕುಕ್ಕು ಕೊಯ್ಯೊಂದಿಲ್ಲ. ಕಾಡಿನ ಕುಕ್ಕು ಕೊಕ್ಕೆ ಕಟ್ಟೊಂದಿಲ್ಲ, ಅವು ಎಕ್ಕುಜಿ ಕಂಚದು ಕೊಕ್ಕೆ ಕಟ್ಟದು ಅವಾಗೆಲ್ಲ ಬಗ್ಗಾಯರ ಹಾಕೊಂಡು ಯಪ್ಪ ಪರಿಮಳ ಉಂಡಿ ನೋಡ್ಬೋದು. ಕುಕ್ಕು ನೋಡ್ಬೋದು, ತೆಗಿತಾ ಇದ್ದಾರೆ. ಎಲ್ಲ ಚಂದ್ರದಲ್ಲಿಗೆ ಅಭಿ ಕುಕ್ಕು ಮಾವಿನಕಾಯಿ ಉಪ್ಪಿನಕಾಯಿ ಮಿಡಿಯಾ ಕಟ್ಟ ರಡ್ಲ ಉಂಡಾ? ರಡ್ಲ ಉಂಡು, ಕಟ್ಟಲ ಅಲ್ಪೊಲಿ ಇಡಿಲ ಅಲ್ಪೊಲಿ. ಸರಿ, ಎರಡು ಕೂಡ ಉಂಟಂತೆ, ಮಿಡಿ ಮತ್ತೆ ಕಟ್ಟು ಅಲ್ಪ ಅಂಡಿ ಆತು ಚಿಂದಂಡ ಇಡಿ ಇಡಿ. ಸರಿ, ಕುಕ್ಕು ಕುಕ್ಕ ಕೊಯ್ಯರ ಒಯ್ದ ದೆಪ್ಪುಗ ಅದಾತ ಹದವಾಗಿರುವಂತಹ ಮಾವಿನಕಾಯಿ ಚಿಕ್ಕದು. ಉಪ್ಪು ಪಾಡ್ದು ತಿನ್ನೋಡು, ಅದು ಉಪ್ಪು ಪಾಡ್ದು ಕುರುಡಿತ್ತು. ಕಾಲಿಗೆಲ್ಲ ಕ್ಯಾಚ್ ಹತ್ತಿರ ಐ ಕಂತನೆ ಹೋಯ್ಕೊಡಪ್ಪ. ಮೂಜಿಲರೆಕ್ಕೆ ಊರ್ದು ಹೋದೆ
ಕೂಡ ತೋಷ್ಫಲೆ ನೋಡ್ಬೋದು ಮಾವಿನಕಾಯಿ, ಕಾಡು ಮಾವಿನಕಾಯಿ ತುಂಬ ಪರಿಮಳ ಉಂಟು. ಮಾವಿನಕಾಯಿ ಮಿಡಿ ಮಿಡಿ ಅಂದ್ರೆ ಸ್ವಲ್ಪ ದೊಡ್ಡದಾಗಿದೆ. ಇತ್ತಂತೆ ಮಲ್ಲೆ ಆತಂಡು ಪುರಾಣ ಹಿಡ್ದು ಬೊಕ್ಕ ಅಂಡಿ ಐಟ ಆತು ಚಿಂದಾಂಡ ಇಡಿಯ ಪಾಡೋಲಿ ಆತಂದಾಂಡ ಇಡಿಯ ಪಾಡ್ರ ಹಾಕಿಚ್ಚಿ ಸರಿ ಪೋಯೆ ಪೀಸ್ ಮಂತ್ ಪಾಡೋಡಕ್ಕೆ ಹಂಗೆ ಉರಿ ತಬುರು ಇದೆ ಬಿರಿ ಉರಿ ಕುಕ್ಕು ಮರ ಬಿತ್ತು ಮಾಡು ಮರ ಬಿತ್ತು ಮಾಡು ಅಥವಾ ಪತ್ತರ ಹಾಕೊಂಡು ಬಾಟ್ಲು ತಗೊಂಡಿದ್ದೇವೆ, ಒಂದು ಪ್ಲಾಸ್ಟಿಕ್ ಇದ್ದು ನೋಡ್ಬೋದು. ಇದನ್ನೆಲ್ಲ ತೆಗ್ದಿದೆ, ಇದು ಒರೆಸಿ ಎಲ್ಲ ಇಟ್ಟಿದ್ದೇವೆ ಚೆನ್ನಾಗಿ. ಒರೆಸುದು ಧೂಳಿಪ್ಪುಂಡ ತೊಟ್ಟು ನೋಡ್ಬೋದು, ತೊಟ್ಟು ಸೌಂಡ್ ಎಡ್ಡೆ ಅವು ಸುನೆ ಪೋಡ್ದಂಡ ಎಡ್ಡೆ ತೊಟ್ಟಿತ್ರ ಅವು. ಸರಿ ಸರಿ ಈಗ ನಾವೆಲ್ಲ ಒಟ್ಟಿಗೆ ಹಾಕ್ತಾ ಇದ್ದೇವೆ, ಚಿಕ್ಕದು ಮತ್ತೆ ದೊಡ್ಡದು. ಅದು ನಾವು ಮತ್ತೆ ಸಪ್ರೇಟ್ ಮಾಡ್ತೇವೆ. ಸರಿ ಮಲ್ಲ ಬುಡ್ಚಿನ ತುಂಡು ಬಲ್ತದೆ ಅದೇ ಮೂಡ್ತು ಉಪ್ಪುಡು ಪಾಡಿ ಒಕ್ಕ ಅವು ಎಲ್ಲಿ ಹಾಪುಂಡತ ಚಿರುಂಟದ ಉಪ್ಪು ಮಾತ್ರ ಸರಿ ಮೆತ್ತನೆ ಹಾಕ್ತದೆ ಅಂದು ಉಪ್ಪು ಚೆನ್ನಾಗಿ ಹಾಕ್ಬೇಕು, ಯಾಕೆಂದ್ರೆ ಇಲ್ಲದಿದ್ರೆ ಅದು ಮೆತ್ತಗೆ ಆಗ್ತದೆ ಅದು ಮಾವಿನ ಹಣ್ಣು. ಚಿರುಟಿ ಹೋಗ್ತದೆ, ಒಂದು 10 ದಿವಸ ಬೇಕು. 10-15 ದಿನ ಬಿಡು ಮಲ್ಲ ಅಂತ ಮುಡಿಯಾತ ಅಂದ್ರೆ ಇಲ್ಲಾರ ಬಾಯಿ ಮುಚ್ಚಿದ್ದು ಬಾಯಿ ಮುಚ್ಚಿ ಇಡುವ. ನಾನೊಂದು 10-15 ದಿನನಾಗ ದಾಗಂಜಿನ ಒಂದು 2 ದಿನ ಬೋನಾಗ ಅರ್ಧನೇ ಹಾಪುಂಡು ಇಟ್ಟು ಅದೇ ಎಲ್ಲಿ ಹಾಪುನತ ಅರ್ಧನೇ ಹಾಪುಂಡು ಇಂತ ಮಾತ್ರ ನೀಕೆ ಅದೇ ಸರಿ ಕೋರಿಲ ತೂವೊಂದುಂಡು ಇರ್ನ ಕುಕ್ಕುನು ಅವತ್ತದೇ ಒಂದೆಲ್ಲ ಪತ್ತುದು ಉಂದವು ಮಲ್ಲ ಮುಡಿಯಾತ ನಿಜ ಪಾಡ್ರ ಹಾಪಿಸಿ ಅಡ ಇತ್ತ ನೀರು ಪತ್ತುಜಿ ಎಲ್ಲೇ ಕಣಗ ಅರ್ಧ ಹಾಪುಂಡು ಸಾಧಾರಣ ತೀರ್ತು ಹೋಗ್ಬಿಡು. ಸರಿ ಉಪ್ಪು ಕಲಾಟಿದ್ದಾರೆ ಇನ್ನಿತ ನೇಚರ್ ಎಂಚುಂಡು ಕಾಂಡದ ನೋಡಿ. ಬಜ್ಜಿ ತೆಲ್ಪ ಅಂದೆ ತೂದು ಪಾಡ್ದ. ಸರಿ ಈಗ ಬಾಯಿ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಮೀಡಿಯಂ ಉರಿಯಲ್ಲಿ ಅದು ದಿಯೋಡು ಅಡಿಗೆ ಬರ್ಪುಡತ ಮಾಸೋಡು ಹಿರಿಯರಿಗೆ ಇಡುವ. ತಿಂಜವಾಗ ಪರ್ಲಾಗಿ ಕಲರ್ ನಂಗೆ ಕತ್ತಲೆಗೆ ಚಿಕನ್ ಸರಿ ಬಣ್ಣದ ಲೆಕ್ಕ ಆತದೆ. ಬಣ್ಣದ ಲೆಕ್ಕನೆ ಮುಟ್ಟಿದಾಗ ಬಣ್ಣದ ಲೆಕ್ಕ ಹಾಕೊಂಡು ಅದೇ ಸರಿ ಪೂರಿ ಬಣ್ಣದ ಲೆಕ್ಕ ಆತದೆ ಅಂದು ನಿಂಜ ಹೊರ್ತುಂಟ ಒಂಜಿ ಅರ್ಧ ಗಂಟೆ ಇದು ನಮ್ಮ ರಾತ್ರಿ ಕಾಲತ್ತು ಬಲ್ಪು ಮಲ್ತಂದಂಡ ನಡೆದಲ ಹೆಡ್ಡೆ ಬರ್ಪಣತೆ ಉಬ್ಬುದು ಬರ್ಪಣ. ಉಬ್ಬುದು ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಕಲಸಿಟ್ಟು ನಾಳೆ ಬೆಳಿಗ್ಗೆಗೆ ಮಾಡೋದಾದ್ರೆ ಒಳ್ಳೆ ಉಬ್ಬಿ ಬರ್ತದೆ, ಮಾತ್ರ ಸಾಫ್ಟ್ ಆಗಿ ಬರ್ತದೆ. ನಾವೀಗ 1/4 ಗಂಟೆ ಮಾತ್ರ ಇಟ್ಟದ್ದು, ಅದಕ್ಕಿಂತ ಜಾಸ್ತಿ ಇಟ್ಟರೆ ಇನ್ನೂ ಸಹ ಸಾಫ್ಟ್ ಬರ್ತದೆ. ಮೈದಾ ಹೆಲ್ತಿಗೆ ಒಳ್ಳೇದಲ್ಲ, ಹಾಗಾಗಿ ಗೋಧಿ ಜೊತೆಗೆ ಈ ರವಾ ಹಾಕಿ ಮಾಡಿದ್ರೆ ಈ ತರ ನಮಗೆ ಮೈದಾದ ಪೂರಿ ಹೇಗೆ ಜಾಸ್ತಿ ಹಾಕ್ಬೇಕಂತೇನಿಲ್ಲ, ಸ್ವಲ್ಪನೇ ಹಾಕಿದ್ರೆ ಈ ತರ ಮೈದಾದಿಂದ ಪೂರಿ ಹೇಗೆ ಮಾಡ್ತಾರಲ್ವಾ ಹಾಗೇನೆ ಗೋಧಿಯಿಂದ ಪೂರಿ ಕೂಡ ಮಾಡ್ಬೋದು. ನೋಡುವ, ಇನ್ನು ಟೇಸ್ಟ್ ಮಾಡಿ ನೋಡುವ ಇನ್ನು ಹೇಗೆ ಇದೆ ಅಂತ ಹೇಳಿ. ಕೋರಿ ಪೂರಿ 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 ಕೋರಿ ಪೂರಿ ಪುಚ್ಚಿಗೆ ಹುಲ್ಸುರತ್ತುಂಡು
ಸರಿ ಹಾಂ ಸರಿ ಆಗ್ತಾ ಉಂಟು ಕನಕ ಬೋಡು ಕನಕೆಲ್ಲ ಮುಗಿದೆಂಡು ಕಟ್ಟಿಗೆ ಸಹ ಮುಗ್ದಿದೆ ನಮಗೆ ಅಡುಗೆಗೆ ಕಟ್ಟಿಗೆ ಕೊಂಡೋಗ್ಲಿಕ್ಕೆ ಅಂತ ಹೇಳಿ ಬಂದಿದ್ದೇವೆ ನೋಡ್ಬೋದು ಕೆಲವು ಮರ ಎಲ್ಲ ಕಟ್ಟ